ಮಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಇತಿಹಾಸ ಪ್ರಸಿದ್ಧ ಹೆರಿಗೆ ಆಸ್ಪತ್ರೆ ಲೇಡಿ ಗೋಶನ್ನಲ್ಲಿ ಇಂದು ಮುಂಜಾನೆ ನೀರಿನ ಅಭಾವ ತಲೆದೋರಿ ನೂರಾರು ರೋಗಿಗಳು ವಾರ್ಡ್ಗಳಿಗೆ ಸರಿಯಾಗಿ ನೀರು ಪೂರೈಕೆಯಾಗದೆ ಜೊತೆಗೆ ಕುಡಿಯುವ ನೀರು, ಶೌಚಾಲಯ ಹಾಗೂ ಇತರೆ ಅಗತ್ಯತೆಗಳಿಗೆ ನೀರು ಪೂರೈಕೆಯಾಗದೆ ಪರದಾಡಬೇಕಾಯಿತು. ಮಾಹಿತಿ ತಿಳಿದು ಮಂಗಳೂರು ಪಾಲಿಕೆಯ ಪ್ರತಿಪಕ್ಷ ನಾಯಕ ಎಸಿ ವಿನಯ್ ರಾಜ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪದಾಧಿಕಾರಿಗಳ ನಿಯೋಗ ಆಸ್ಪತ್ರೆಗೆ ಭೇಟಿಯನ್ನು ನೀಡಿತು. ಅಗತ್ಯ ಕೇಳಿದ್ರೆ ಏನಂದರೆ ಅದು ಸರಿ ಆಗ್ತದೆ, ಸರಿ ಇಲ್ಲ ಅಂತ ಹೇಳ್ತಾರೆ. ಈಗ ನೀರನ್ನು ಅಷ್ಟೇ 3 ಗಂಟೆಗೆ ಟಾಯ್ಲೆಟ್ ನಿಜವಾಗ ಸರ್ ಬೆಳಿಗ್ಗೆ 10 ನಿಮಿಷ ಸರಿಯಾಗಿ ನಿಲ್ಬೋದು. ಬೆಳಿಗ್ಗೆ ಇಂಪಾರ್ಟೆಂಟ್ ಕುಡಿಲಿಕ್ಕೆ ನೀರಿಲ್ಲ ಸರ್. ಅದು ನಾವು ತಂದುಕೊಡ್ತೇವೆ ಅಂತ ಹೇಳುವಾಗ ಏನು ಹೇಳ್ತಾರೆ, ಬರಲಿ ನಾವು ತಗೊಂಡು ಹೋಗಲಿ ಅಂತ ಹೇಳ್ತಾರೆ. ಆ ಅಜ್ಜಂದಿರಲ್ಲಿ ನಿಮ್ಮನ್ನು ನೀರು ಕೊಡಲಿಕ್ಕೂ ಅವರು ಬಿಡ್ತಾ ಇಲ್ಲ. ಇಲ್ಲಿಯ ರೋಗಿಗಳಿಗೆ ಮತ್ತು ಅವರನ್ನು ನೋಡಿಕೊಳ್ಳುವಂಥ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಿತ್ತಂತ ಇಲ್ಲಿ ನೋಡಿ, ಇದರಲ್ಲಿ ನೀರಿಲ್ಲ. ಇಲ್ಲಿ ಟಾಯ್ಲೆಟ್ಗೆ ಬೀಗವನ್ನು ಹಾಕಿದ್ದಾರೆ. ಇಲ್ಲಿ ಮೇಲ್ ಮೆಂಬರ್ಸ್ಗೆ, ಪುರುಷರಿಗೆ ಇತ್ತಂತ ಟಾಯ್ಲೆಟ್ ಇದೆ, ಇಲ್ಲಿ ಇದನ್ನ ಕಟ್ಟಿ ಹಾಕಿದ್ದಾರೆ. ಮಕ್ಕಳಿಗೆ ಟಾಯ್ಲೆಟ್ಗೆ ಹೋಗಬೇಕು. ಏನಕ್ಕೆ ಬಂದಿದ್ದೀರಮ್ಮ? ನೀರಿಗೆ ನೀರಿಲ್ಲ ಇಲ್ಲಿ. ಅದೇ ನಾವು ಎಲ್ಲ ನೀರಿಲ್ವಾ ನಿಮ್ಮ ವಾರ್ಡಲ್ಲಿ ನೀರಿಲ್ಲ? ಕರೀರಮ್ಮ. ಹೌದು, ಆಗ ಇವರಿಗೆ ಬೇರೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಅಲ್ಲ. ಈ ಬ್ಲಾಕಿಗೆ ನೀರಿಲ್ಲ ಅಲ್ಲ? ಅದೇ ಮಾಡ್ತಾ ಇದ್ದಾರೆ ಸರ್. ಏನು ಪ್ರಾಬ್ಲಮ್ ಏನಿಲ್ಲಿ? ಅದೇ ಮೋಟಾರ್ ಹೋಗಿದೆ ಸರ್, ಶಿಫ್ಟ್ ಹೋಗಿದೆ. ಯಾವಾಗ ಇವತ್ತು ಕೆಟ್ಟದ? ಬೆಳಗ್ಗೆ 4 ಗಂಟೆ ನಂತರ ಕೆಟ್ಟದ್ದು. 4 ಗಂಟೆ ನಂತರ ನೀರು ಸಪ್ಲೈಯೇ ಇಲ್ಲ ಅಂತ ಇಂಜಿನಿಯರ್ ಹೇಳ್ತಾ ಇದ್ದಾರೆ. ಅಲ್ಲ, ಟ್ಯಾಂಕಲ್ಲಿ ನೀರು ಬಿಡಬೇಕಲ್ಲ ಸರ್, ಬಿಟ್ಟಿದೆ ಸರ್. ಅಲ್ಲಿ 5ನೇ ಫ್ಲೋರ್ ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಸರ್. ಕೆಟ್ಟೋದ್ರ ಮೇಲೆ ತಗೊಂಡೋಗಿ ಬಿಡ್ತೀರಾ? ಬಿಡಿದಿಲ್ಲ ಕುಡಿತೀರಿ 3 ಜನ ಅನ್ಪೇರಿ. ನಾನು ಅರಣ್ಯ ಆಗಿಲ್ಲ. ಹೌದಾ? ಈ ಸಂದರ್ಭ ತಿಂಗಳಿಗೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಅಧಿಕಾರಿಗಳು, ಸ್ಥಳೀಯ ಶಾಸಕರು ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಆಸ್ಪತ್ರೆಯ ವ್ಯವಸ್ಥೆಗಳ ಬಗ್ಗೆ ಗಮನ ಹರಿಸಬೇಕು. ಬರೀ ಪ್ರಚಾರಗಳಿಗೆ ಬೇರೆ ಕಡೆ ಹೋಗುವ ನಾಯಕರು ರೋಗಗಳ ಸಮಸ್ಯೆ ಬಗೆಹರಿಸುವಲ್ಲಿ ಜೊತೆಗೂಡಬೇಕು. ಆದಷ್ಟು ಬೇಗ ಜಿಲ್ಲಾಡಳಿತ ಗಂಟೆಗಳ ಒಳಗಡೆ ಸಮಸ್ಯೆಯನ್ನು ಪರಿಹರಿಸಬೇಕು ಎಂದರು. ಕುಡಿಯುವ ನೀರಿನಲ್ಲಿ ಯಾವುದೇ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಹೊರಗಿನಿಂದ ನೀರನ್ನು ತಂದ ಒಳಗೆ ರೋಗಿಗಳಿಗೆ ಕೊಡಲಿಕ್ಕೆ ಅವರ ಏನು ನೋಡಿಕೊಳ್ಳಿಕ್ಕೆ ಬಂದಿರುವಂಥ ಜನ ಕೊಂಡೋಗಿ ಕೊಟ್ಟರೆ ಒಳಗಡೆ ಸರಿಯಾಗಿ ಬಿಡ್ತಾ ಇಲ್ಲ ಅಂತ ಹೇಳುವಂಥ ಒಂದು ಆರೋಪವನ್ನು ಕೂಡ ಇವತ್ತು ರೋಗಿಗಳ ಏನು ಮನೆ ಕಡೆಯವರು ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಬಂದು ನೋಡಿದಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಒಂದು ನಮ್ಮ ನ್ಯಾಷನಲ್ ಹೆಲ್ತ್ ಮಿಷನ್ ಅಂಡರಲ್ಲಿ ಇಲ್ಲಿ ಒಂದು ಎಂಜಿನಿಯರ್ ಇದ್ದಾರೆ. ಅವರ ಕೆಲಸ ಏನು ಅಂತ ಹೇಳಿದರೆ, ಇವತ್ತು ಟ್ಯಾಂಕಿನಲ್ಲಿ ನೀರು ಇದ್ದರೂ ಕೂಡ ಇಲ್ಲಿ ಅದನ್ನು ಮೇಲೆ ಓವರ್ ಹೆಡ್ ಟ್ಯಾಂಕಿಗೆ ಪಂಪ್ ಮಾಡುವಂಥ ಪಂಪ್ ಏನಿದೆ, ಆ ಪಂಪ್ ಇವತ್ತು ಹಾಳಾಗಿದೆ ಎನ್ನುವಂಥ ಒಂದು ವಿಚಾರವನ್ನು ಈಗ RMO ಹೇಳಿದರು. ಅವರ ಹತ್ರ ನಾನು ಕೇಳಿದೆ, ಯಾಕೆ ಬೈಸ್ಟ್ಯಾಂಡ್ ಪಂಪನ್ನು ರೆಡಿ ಮಾಡಿ ಇಡಬೇಕಂದ್ರೆ ಇದೊಂದು ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡುವಂಥ ಸಂದರ್ಭ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿಗೆ ನೀರು ಬಹಳ ಒಂದು ಅವಶ್ಯಕತೆ ಇರುವಂಥ ಒಂದು ಕಮೋಡಿಟಿ ಅದು. ಅದರ ಬಗ್ಗೆ ಕೇಳುವಾಗ ಇನ್ನೊಂದು ಏನು ಪಂಪು ಕೂಡ ಹಾಳಾಗಿ ತುಂಬ ದಿನ ಆಗಿದೆ, ಅದನ್ನು ಕೂಡ ರಿಪೇರಿ ಮಾಡಿದ್ದಿಲ್ಲ ಎನ್ನುವಂಥ ಒಂದು ವಿಚಾರವನ್ನು ಅವರು ಹೇಳಿದರು. ಇವತ್ತು ನಾನು ನೇರವಾಗಿ ಇಲ್ಲಿ ಆಡಳಿತಕ್ಕೆ ನಾನು ಕೇಳ್ತಾ ಇದ್ದೇನೆ, ಜಿಲ್ಲಾಡಳಿತ ಕೇಳ್ತಾ ಇದ್ದೇನೆ, ಇಲ್ಲಿಯ ಶಾಸಕರುಗಳಿಗೆ ಕೇಳ್ತಾ ಇದ್ದೇನೆ, ನೀವು ಏನು ಮಾಡ್ತಾ ಇದ್ದೀರಿ? ಯಾಕೆ ಇಲ್ಲಿ ಬಂದು ತಿಂಗಳಿಗೆ ಒಮ್ಮೆ ಆದರೂ ಬಂದು ಇಲ್ಲಿಯ ಸೌಕರ್ಯಗಳನ್ನು ನೋಡಿಕೊಂಡು ನಿಮಗೆ ಹೋಗಬಾರ್ದು?
ಇನ್ನು ಈ ಬಗ್ಗೆ ಸ್ಪಷ್ಟನೆ ನೀಡಿದ ಆಸ್ಪತ್ರೆಯ ಆರ್ಎಂಒ ಡಾಕ್ಟರ್ ಬಾಲಕೃಷ್ಣ ಮಾತನಾಡಿ, ಆಸ್ಪತ್ರೆಯಲ್ಲಿ ನೀರು ಸರಬರಾಜು ಮಾಡುವ ಪಂಪು ಕೆಟ್ಟು ನೀರು ಪೂರೈಕೆಗೆ ಅಡಚಣೆಯಾಗಿತ್ತು. ಇದೀಗ ಬದಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅರ್ಧ ಗಂಟೆಯ ಒಳಗೆ ನೀರಿನ ಸಮಸ್ಯೆ ಬಗೆಹರಿಯುತ್ತೆ ಎಂಬ ಭರವಸೆಯನ್ನ ನೀಡಿದರು. ಇವತ್ತು ಬೆಳಗ್ಗೆ ಸುಮಾರು ಒಂದು 7 ಗಂಟೆ ಹೊತ್ತಿಗೆ ನಮ್ಮಲ್ಲಿರುವ ಒಂದು ಪಂಪ್ ಹಾಳಾಗಿತ್ತು. ಅದಕ್ಕೆ ಕೂಡಲೇ ಈಗ ಇವತ್ತು ಸ್ಟ್ರೈಕ್ ಮತ್ತು ಇದೆಲ್ಲ ಇದ್ದ ಕಾರಣ ನಾವು ಕೂಡಲೇ ಅದನ್ನು ಬದಲಿ ವ್ಯವಸ್ಥೆ ಮಾಡಲಿಕ್ಕೆ ಈಗ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ಪಂಪನ್ನು ಕೂಡ ರಿಪೇರಿ ಮಾಡ್ತೀನಿ. ಒಂದು ಅರ್ಧ ಗಂಟೆಯಲ್ಲಿ ಆ ಪಂಪ್ ರಿಪೇರಿ ಆಗ್ತದೆ. ನೀರಿನ ವ್ಯವಸ್ಥೆ ಎಲ್ಲ ಪೂರ್ತಿಯಾಗಿ ಸರಿ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. ಅಲ್ಲಿ ನಮಗೆ ಅಂದರೆ 6-7 ಗಂಟೆಗೆ ನಮಗೆ ಇದಾಗಿದೆ ಸರ್. ಅಂದರೆ ಇತ್ತು, ಆದರೆ ಬೆಳಗ್ಗೆ 6-7 ಗಂಟೆ ಆಗುವಾಗ ನೀರಿನ ಇದು ಪಂಪ್ ಹಾಳಾಗಿಂದ ಗೊತ್ತಾಯ್ತು. ಕೂಡಲೇ ನಾವು ಅದಕ್ಕೆ ಪಂಪನ್ನು ಆಲ್ಟರ್ನೇಟ್ ಇನ್ನೊಂದು ಪಂಪ್ ಅಂತಂದು ಇಲ್ಲಿ ಅಳವಡಿಸೋಕೆ ಇದು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಸರ್. ಈಗಲೂ ಕೆಲಸ ಮಾಡ್ತಾ ಇದ್ದಾರೆ ಅದು.